ನಮಸ್ಕಾರ ಎಲ್ರಿಗೂ ಗಾಯ್ಸ್, ಇದು ನಮ್ಮ ಕನ್ನಡದ ಮೊದಲ ವ್ಲಾಗ್. ಅಂದರೆ ಇದಕ್ಕಿಂತ ಮುಂಚೆ ನಾನು ಯುಗಾದಿ ಮತ್ತು ನಮ್ಮ ಕುಟುಂಬದ ಪೂಜೆಯದ್ದು ಒಂದು ವಿಡಿಯೋನ ಹಾಕಿದ್ದೆ. ಅದರಲ್ಲಿ ಕಮೆಂಟ್ ಬಂದಿತ್ತು, ತುಳುವಲ್ಲಿ ಅರ್ಥ ಆಗೋದಿಲ್ಲ, ಕನ್ನಡದಲ್ಲಿ ಮಾಡಿ ಅಂತ. ಹಾಗೆ ಇನ್ನು ಒಂದು 4-5 ವ್ಲಾಗ್. ಆಮೇಲೆ ಇವತ್ತು ನಮ್ಮ ಕುಟುಂಬದ ಮನೆಯಲ್ಲಿ ಕೆಳಗೆ ರಾಹುಕುಲ ದೈವಕ್ಕೆ ಅಗಲ್ಸೇವೆ ಉಂಟು. ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾಡುವಂತಿದ್ದೇನೆ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಆದಿಮನೆ ಅಂದರೆ ಚಿಕ್ಕಪ್ಪನ ಮನೆಯಲ್ಲಿ ರಾಹುಕುಲ ದೈವಕ್ಕೆ ಅಗಲ್ಸೇವೆ ಉಂಟು. ಆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇವಾಗ ಚಿಕ್ಕಪ್ಪನ ಮನೆಗೆ ಹೋಗುವ ಫಸ್ಟ್. ಗಾಯ್ಸ್, ಇದು ನಮ್ಮ ಚಿಕ್ಕಪ್ಪನವರ ಮನೆ, ನಮ್ಮ ಆದಿಮನೆ. ಸೊ ನಮ್ಮ ಮನೆಗಿಂತ ಜಾಸ್ತಿ ಪರಿಚಯ ನಮ್ಮ ಚಿಕ್ಕಪ್ಪನವರ ಮನೆದೇ ಇರ್ಬೋದು. ಅಂದರೆ ಯುಗಾದಿದು ಆಮೇಲೆ ಪೂಜೆದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹಾಗೆ ಹೆಚ್ಚು ಪರಿಚಯ ಇದ್ರದ್ದು ಇರ್ಬೋದು ನಿಮಗೆ. ಹಾಗಾಗಿ ಇವತ್ತು ರಾಹುಕುಲ ದೈವಕ್ಕೆ ಕೂಡ ಅಗಲ್ಸೇವೆ ಇರುವುದು ಇಲ್ಲಿ. ಅದಕ್ಕಿಂತ ಮುಂಚೆ ಗಾಯ್ಸ್, ಇಲ್ಲಿ ನೀವು ನೋಡ್ಬೋದು ಒಂದು ತೆಂಗಿನ ಮರ ಇದು ಈ ಸಾಲಲ್ಲಿತ್ತು. ಸೊ ಇದು ಬುಡ ಸಮೇತ ಒಂದು ದಿವಸ ಬಿದ್ದಿತ್ತು. ಇದು ಎಲ್ಲಿಯಾದರೂ ಎಕ್ಸಾಕ್ಟ್ 90 ಡಿಗ್ರಿ ಆ್ಯಂಗಲಲ್ಲಿ ಬೀಳ್ತಾ ಇದ್ದರೆ ಇದು ಮನೆ ಕೇಕ್ ಕಟ್ ಮಾಡಿದಾಗೆ 2 ಭಾಗ ಆಗ್ತಿತ್ತು. ಇದು ಬಿದ್ದ ತಕ್ಷಣ ಹೊರಗೆ ಬಂದು ಚಿಕ್ಕಪ್ಪ ಹೇಳಿದ ಫಸ್ಟ್ ಮಾತು ಅಂತಂದು ಹೇಳಿದರೆ, ನಾವು ನಂಬುವಂಥ ದೈವ ದೇವರುಗಳೇ ಎಲ್ಲ ಸೇರಿ ಇದನ್ನು ಆ ಕಡೆ ದೂಡಿ ಹಾಕಿವೆ ಅಂತ. ಅಂದರೆ ನಮ್ಮ ಕಡೆ ಏನೇ ಒಳ್ಳೆಯದಾಗಲಿ ಎಲ್ಲವೂ ದೈವ ದೇವರಿಂದಲೇ ಆದದ್ದು ಅಂತ. ಅಂದರೆ ಏನೇ ಸಮಸ್ಯೆ ಕೂಡ ಬರಲಿ ತೊಂದರೆ ಇಲ್ಲ, ನಮಗೆ ದೈವ ದೇವರೆಲ್ಲ ನೋಡಿಕೊಳ್ತಾರೆ ಅಂತ. ಹಾಗೆ ದೈವ ದೇವರ ಮೇಲೆ ನಮ್ಮ ಕಡೆ ಅಪಾರವಾದ ಭಕ್ತಿ, ನಂಬಿಕೆ, ಅದೇ ರೀತಿ ಭಯ ಕೂಡ. ನಮ್ಮದು ಮತ್ತು ಚಿಕ್ಕದಾದ ಚೊಕ್ಕ ಕುಟುಂಬ. ನಮ್ಮ ಕುಟುಂಬದಲ್ಲಿ 3 ಮನೆ ಇರೋದು. ಇವಾಗ ಪೂಜೆಗೆಲ್ಲ ನಾವು ಸ್ನಾನ ಎಲ್ಲ ಮಾಡಿ ಇವಾಗ ಸೇರಿದ್ದೇವೆ. ಇನ್ನು ಅಡುಗೆಗೆಲ್ಲ ಸೇರ್ಲಿಕ್ಕೆ ಉಂಟು. ಸೊ ಫಸ್ಟ್ ಇವಾಗ ಅಡುಗೆ ಕೆಲಸ ಎಲ್ಲ ಮುಗಿಸಿಕೊಳ್ಳುವ. ಆಮೇಲೆ ದೈವಕ್ಕೆ ಬಡಿಸಲಿಕ್ಕೆ ಯಾವೆಲ್ಲ ಅಡುಗೆ ಆಗಬೇಕು ಅಂತ ಕೇಳಿದರೆ, ಒಂದು ಅನ್ನ, ಆಮೇಲೆ ಕೋಳಿ ಸಾಂಬಾರು, ಆಮೇಲೆ ರೊಟ್ಟಿ, ಇದು 3 ಐಟಮ್ ಆಗಬೇಕು. ಬನ್ನಿ, ನಾವು ಕುಟುಂಬದವರೆಲ್ಲ ಸೇರಿ ಇವಾಗ ಅಡುಗೆ ಮಾಡ್ತಿದ್ದೇವೆ. ಗಾಯ್ಸ್, ಇವಾಗ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಆಮೇಲೆ ಕಾವಲಿ ಕಾಯ್ತಾ ಉಂಟು. ಅನ್ನ ಒಲೆ ಉರಿಸ್ತಾ ಇದ್ದಾನೆ. ಇದಿಲ್ಲಿ ಅನ್ನಕ್ಕೆ ಕೂಡ ನೀರಿಟ್ಟಾಗಿದೆ, ಅದು ಕಾಯ್ತಾ ಉಂಟು. ಇವಾಗ ಇಲ್ಲಿ ಹೊಗೆಯಲ್ಲಿ ಕಣ್ಣು ಕೆಂಪಾಗಿದೆ, ಸ್ವಲ್ಪ ಗಾಳಿಯಲ್ಲಿ ಹೋಗ್ತಾ ಇಲ್ಲ ಇಲ್ಲಿ. ಇವಾಗ ಕಿಟಕಿಯೆಲ್ಲ ಓಪನ್ ಮಾಡಿದ್ದೇವೆ. ಗಾಯ್ಸ್, ಇವಾಗ ಮನೆಯವರು ದೈವದ ಒಂದೊಂದು ಅಡುಗೆ ಕೆಲಸದಲ್ಲಿದ್ದಾರೆ. ನಾನಿವಾಗ ರೊಟ್ಟಿ ಮಾಡ್ತಾ ಇದ್ದೇನೆ. ಇದು ದೈವಕ್ಕೆ ಬಳಸುವ ರೊಟ್ಟಿ. ನಾವು ಮನೆಯಲ್ಲಿ ದಿನಲೂ ಬೆಳಗ್ಗೆ ಮಾಡೋ ರೀತಿಯಲ್ಲ, ಸ್ವಲ್ಪ ಸಣ್ಣದಾಗಿ ದಪ್ಪ ಇರಬೇಕು. ಆಮೇಲೆ ತಂದೆಯವರು ಕೋಳಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಪೂಜೆಗೆ ಬಾಳೆ ಎಲೆ ಆಮೇಲೆ ಬೇರೆ ಐಟಮ್ ಎಲ್ಲ ರೆಡಿ ಆಗ್ಬೇಕು, ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗಾಯ್ಸ್, ಇವಾಗ ರೊಟ್ಟಿ ರೆಡಿ ಆಗಿದೆ. ಆಮೇಲೆ ಅಡುಗೆಯಲ್ಲಿ ಅನ್ನ ಕೂಡ ಬೇಯ್ತಾ ಉಂಟು. ಇನ್ನು ಕೋಳಿ ಒಂದು ಸಾಂಬಾರಾದರೆ ನಮ್ಮ ದೈವದ ಅಡುಗೆ ಎಲ್ಲ ರೆಡಿ ಆಗ್ತದೆ. ಆಮೇಲೆ ನಾವು ಗುಟ್ಟೆಗೆ ಹೋಗ್ಬೋದು ಪೂಜೆ ಮಾಡಲಿಕ್ಕೆ. ಗಾಯ್ಸ್, ಇವಾಗ ಅಡುಗೆಲ್ಲ ರೆಡಿ ಆಯ್ತು. ಇವಾಗ ನಾವು ಗುಡ್ಡೆಗೆ ಹೋಗ್ತಿದ್ದೀವಿ ಪೂಜೆ ಮಾಡಲಿಕ್ಕೆ.
ಇವಾಗ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ತಲುಪಿದ್ವಿ. ಪೂಜೆ ಮುಗಿಸಿ ಎಲ್ಲರೂ ಕುಟುಂಬದ ಮನೆಯಲ್ಲಿ ಸೇರಿದ್ವಿ. ಆಮೇಲೆ ಎಲ್ಲರೂ ದೈವದ ಪ್ರಸಾದ ತಗೊಂಡ್ವಿ. ಗಾಯ್ಸ್, ಇವಾಗ ನಮ್ಮ ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ಮತ್ತೆ ಕೊನೆಗೆ ಒಂದು ವಿಷಯ, ಈ ಪೂಜೆ ಕಾರ್ಯಕ್ರಮ ಎಲ್ಲ ಏನುಂಟು ಇದನ್ನು ಕೆಲವರು ನಂಬಿಕೆ ರೂಪದಲ್ಲಿ ನೋಡ್ತಾರೆ, ಕೆಲವು ಆಚರಣೆ ರೂಪದಲ್ಲಿ ನೋಡ್ತಾರೆ, ಕೆಲವು ಮೂಢನಂಬಿಕೆ ರೂಪದಲ್ಲೂ ನೋಡ್ತಾರೆ. ಆದ್ರೆ ನೀವು ನನ್ನ ಬಳಿ ಕೇಳೋದಾದ್ರೆ ನಾನು ಇದನ್ನು ಒಂದು ಕುಟುಂಬದ ಬಾಂಧವ್ಯವನ್ನು ಒಗ್ಗಟ್ಟನ್ನು ಹೆಚ್ಚು ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ. ಯಾಕೆಂತ ಕೇಳಿದ್ರೆ ಯಾವುದೇ ಒಂದು ಸಂಸಾರ ಇರ್ಲಿ, ಕುಟುಂಬ ಇರ್ಲಿ, ಒಂದು ಮನೆ ಇರ್ಲಿ, ಅದರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಕಲಹಗಳು ಇದ್ದೇ ಇರ್ತದೆ. ನಾವು ಕೇಳಿರ್ತೇವಲ್ಲ, ಎಲ್ಲರ ಮನೆಯ ದೋಸೆ ತೂತೆ ಅಂತ ಹಿರಿಯರು ಒಂದು ಗಾದೆನೇ ಮಾಡಿದ್ದಾರೆ. ಹಾಗೆ ಏನೇ ಒಂದು ಸಣ್ಣ ಪುಟ್ಟ ಕಲಹ, ಕೋಪ ಇರ್ಲಿ, ಆದ್ರೆ ದೈವದ ಕೆಲಸ, ದೈವದ ಪೂಜೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಮನೆಯಲ್ಲಿ ಸೇರ್ತೇವೆ, ಒಂದೇ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ತೇವೆ, ಒಂದೇ ಕೋಣೆಯಲ್ಲಿ ಕೂತು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೇವೆ. ಸೊ ಇದಕ್ಕಿಂತ ಒಳ್ಳೆಯದು, ಇದಕ್ಕಿಂತ ಬೆಸ್ಟ್ ಒಂದು ಕುಟುಂಬದ ಒಗ್ಗಟ್ಟನ್ನು, ಬಾಂಧವ್ಯವನ್ನು ಹೆಚ್ಚು ಮಾಡುವಂತಹ ಒಂದು ಬೇರೊಂದು ಪ್ರೋಗ್ರಾಮ್ ಇದ್ರೆ, ಬೇರೊಂದು ಕಾರ್ಯಕ್ರಮ ಇದ್ರೆ ನೀವು ಹೇಳಿ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗೀತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.